ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಸತ್ಯಜಿತ್ ಸುರತ್ಕಲ್ ಅವರು ಹಿಂದೂ ಜಾಗರಣ ವೇದಿಕೆಯ ರಾಜ್ಯ ಸಹ ಸಂಚಾಲಕರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನಗೆ ನಿಮ್ಮನ್ನ ಕಾಣಬೇಕಾದ್ರೆ ಭಯ ಕಾಣಿಸ್ತಾ ಇದೆ. ನಿಮ್ಮ ಕಣ್ಣಲ್ಲಿ ಗೂಂಡಾ ಕಾಯ್ದೆ ಅನ್ನುವ ಭೂತ ನಿಮ್ಮನ್ನ ಕಾಡ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಖಂಡಿತ ಇಲ್ಲ. ಆ ಹೆದರಿಕೆಯಲ್ಲಿ ನಾವು ಯಾವತ್ತೂ ಬದುಕೇ ಇಲ್ಲ. ನಾವು ಒಂದೇ ಸತ್ಯವನ್ನು ತಿಳ್ಕೊಂಡವರು. ಸಾವು ಯಾವತ್ತು ಒಂದೇ ಸರಿ ಬರುವಂಥದ್ದು ಜೀವನದಲ್ಲಿ. ಪ್ರತಿನಿತ್ಯ ಸಾಯುವವನಿಗೆ ಅವನಿಗೆ ಜೀವನ ಎಂಬುದು ಅಂತ ಹೇಳುವುದೇ ಇಲ್ಲ. ನಾವು ಹಾಗಾಗಿ ಅದಕ್ಕೋಸ್ಕರ ಹೆದರುವಂಥದ್ದು. ಮತ್ತು ಹಿಂದೆ ಕೂಡ ನಾವು ಸಮಾಜಕ್ಕೋಸ್ಕರ ಹೋರಾಟ ಮಾಡಿಕೊಂಡು ಮೊಕದ್ದಮೆಗಳನ್ನು ಎದುರಿಸಿಕೊಂಡು ಜೈಲನ್ನು ಅನುಭವಿಸಿಕೊಂಡು ಬಂದವರು. ಹಾಗಾಗಿ ಸಮಾಜಕ್ಕೋಸ್ಕರ ಯಾವುದೇ ಭಯ ಇಲ್ಲ. ಮತ್ತೆ ಹಾವು ಮೆಟ್ಟಿದ ತರ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀರಿ, ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ, ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ ಇದ್ದೀರಿ. ಭಯ ಇಲ್ಲದವ್ರು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಿ? ಅನ್ಯಾಯವಾಗಿ ಸರ್ಕಾರ ನಮ್ಮನ್ನು ತುಳಿಲಿಕ್ಕೆ ಹೊರಟಾಗ ಪ್ರತಿಭಟನೆ ಮಾಡುವಂಥದ್ದು ಪ್ರತಿಯೊಬ್ಬನ ಜವಾಬ್ದಾರಿ. ಇದು ಒಂದು ಎರೆಹುಳು ಕೂಡ ಅದನ್ನು ಯಾರಾದರೂ ಮೆಟ್ಲಿಕ್ಕೆ ಹೊರಟ್ರೆ ಆ ಎರೆಹುಳು ಕೂಡ ತನ್ನ ಪ್ರತಿಭಟನೆಯನ್ನು ಮಾಡ್ತದೆ. ಒಂದು ಹಾವಿರಬಹುದು, ಬೆಕ್ಕಿರಬಹುದು, ನಾಯಿ ಇರಬಹುದು, ಮಂಗ, ಪ್ರತಿಯೊಂದು ಪ್ರಾಣಿಗಳು ಕೂಡ ತೊಂದರೆ ಆಗ್ತದೆ ಅಂತ ಹೇಳಿ ಆದಾಗ, ತಮಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಆದಾಗ ಪ್ರತಿಭಟನೆ ಮಾಡೋದು ಪ್ರತಿಯೊಂದದ್ದು ಧರ್ಮ, ಅದು ಪ್ರತಿಯೊಂದು ಮಾಡ್ತದೆ. ಹಾಗೆಯೇ ಇವತ್ತು ಸರ್ಕಾರ ಅನ್ಯಾಯವಾಗಿ ಹಿಂದೂ ಸಮಾಜಕ್ಕೆ ತೊಂದರೆಯನ್ನು ಕೊಡ್ತಾ ಇದೆ. ಹಿಂದುತ್ವ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರನ್ನು ತುಳಿಯುವಂತೆ ಏನೋ ಪ್ರಯತ್ನ ಮಾಡ್ತಾ ಇದೆ. ನಾಗರಿಕನಾಗಿ, ಜವಾಬ್ದಾರಿತ ನಾಗರಿಕರಾಗಿ, ಒಂದು ಜವಾಬ್ದಾರಿಯುತ ಸಾಮಾಜಿಕ ಸಂಘಟನೆಯಾಗಿ ಇದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಒಬ್ಬ ಕಾರ್ಯಕರ್ತನ ಮೇಲೆ ಗೂಂಡಾ ಕಾಯ್ದೆ ಹಾಕಿದ ಕೂಡಲೇ ಇಡೀ ಹಿಂದೂ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಇದು ಹೇಗೆ? ಇಡೀ ಹಿಂದೂ ಸಮುದಾಯಕ್ಕೆ ಅನ್ಯಾಯ? ಕೇವಲ ಒಂದು ಗೂಂಡಾ ಕಾಯ್ದೆ ವಿರುದ್ಧ ಮಾತ್ರ ಇದು ಪ್ರತಿಭಟನೆ ಅಲ್ಲ. ಗೂಂಡಾ ಕಾಯ್ದೆ ಕೂಡ ಇವತ್ತು ಮನೋಜನ ಮೇಲೆ ಗೂಂಡಾ ಕಾಯ್ದೆ ಹಾಕುವಂತಹ ಬಲವಾದ ಕಾರಣಗಳು ಇರಲಿಲ್ಲ. ಅವನಿಗಿಂತ ಹೆಚ್ಚು ಮೊಕದ್ದಮೆಗಳು ಇರುವಂತಹ ಅನ್ಯಮತೀಯರಿದ್ದಾರೆ, ಬೇರೆಯವರು ಇದ್ದಾರೆ, ಭೂಗತ ಜಗತ್ತಿನವರು ಇದ್ದಾರೆ, ಅವನ ಹೆಚ್ಚು ಮೊಕದ್ದಮೆಯನ್ನು ಎದುರಿಸ್ತಾ ಇರುವವರಿದ್ದಾರೆ. ಆದರೆ ಅವರು ಯಾರ ಮೇಲೆ ಕೂಡ ಹಾಕದೆ ಕೇವಲ ಹಿಂದುತ್ವದ ಹೋರಾಟ ಮಾಡಿಕೊಂಡು ಬಂದಂತಹ ಒಬ್ಬ ಕಾರ್ಯಕರ್ತನ ಮೇಲೆ ವಿನಾಕಾರಣ ಸಾಮಾಜಿಕ ಸಂಘಟನೆಯಲ್ಲಿದ್ದಾನೆ, ಸಾಮಾಜಿಕ ಹೋರಾಟದಲ್ಲಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಏನು ಗುಂಡಾ ಕಾಯ್ದೆ ಹಾಕಿಕೊಂಡು ಹೋರಾಟವನ್ನು ತುಳಿಯುವಂಥ ಪ್ರಯತ್ನ ನಡೀತಾ ಇದೆ. ನಾವು ಗುಂಡಾ ಕಾಯ್ದೆಗೆ ವಿರೋಧ ಮಾಡಲಿಲ್ಲ, ಈ ಹೋರಾಟವನ್ನು ಹತ್ತಿಕ್ಕುವಂಥ ಏನೊಂದು ಪ್ರಯತ್ನ ಇದೆ. ಆ ಪ್ರಯತ್ನದ ವಿರುದ್ಧ ನಮ್ಮದು ಹೋರಾಟ ಇರುವಂಥದ್ದು. ಅದೇ ರೀತಿ ಸರ್ಕಾರ ಏನಿಲ್ಲ, ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಅನ್ವಯಿಸಬೇಕು, ಎಲ್ಲರಿಗೂ ಒಂದೇ ರೀತಿಯ ನ್ಯಾಯವನ್ನು ಕೊಡಬೇಕು. ಅದನ್ನು ಬಿಟ್ಟು ಸಣ್ಣ ಪುಟ್ಟ ಮೊಕದ್ದಮೆಗಳು ಕೂಡ ಹಿಂದೂಗಳ ಮೇಲೆ ಕೊಲೆಯತ್ನದ ಮೊಕದ್ದಮೆ, ಸರ್ಕಾರಿ ಅಧಿಕಾರಿಗಳ ಮೇಲೆಯೇ ಕೈ ಮಾಡಿದ್ರು ಕೂಡ ಅಲ್ಪಸಂಖ್ಯಾತರ ಮೇಲೆ ಯಾವುದೇ ಮೊಕದ್ದಮೆ ಇಲ್ಲ. ನಿಮಗೆ ಅನಿಸ್ತಾ ಇಲ್ವಾ? 2 ಕೊಲೆ ಆರೋಪ, 5 307 ಸುರತ್ಕಲ್ ಸ್ಟೇಷನ್ ಅಲ್ಲಿ ರೌಡಿ ಶೀಟರ್, ಇದು ಗೂಂಡಾ ಕಾಯ್ದೆ ಹಾಕುವಂತ ಅರ್ಹತೆ ಅಲ್ವೋ? ಹಾಗಾದ್ರೆ ಹಾಕಬಾರದಿತ್ತು. ಮನೋಜನ ಮೇಲೆ ಸದ್ಯಕ್ಕಿರೋದು ಒಂದೇ ಕೊಲೆ ಮೊಕದ್ದಮೆ. ಆ ಕೊಲೆ ಮೊಕದ್ದಮೆಯ ಬಗ್ಗೆ ಕೂಡ ನೀವು ಬಹುಶಃ ಆ ಚಾರ್ಜ್ ಶೀಟ್ ಅನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಮನೋಜ್ ಅದರಲ್ಲಿ ನೇರ ಆರೋಪಿ ಅಲ್ಲ, ಮನೋಜ್ ಮಾಡಿಸಿರುವವನು, ಅದರ ಹಿಂದಿನ ಸೂತ್ರಧಾರ ಅಂತ ಇರೋದು. ನಾಳೆ ಸೂತ್ರಧಾರ ಅಂತ ಹೇಳಿಕೊಂಡು ಯಾರನ್ನು ಬೇಕಾದ್ರಲ್ಲಿ ಸಿಕ್ಕಿಸಬಹುದು. ನನ್ನನ್ನು ಸಿಕ್ಕಿಸಬಹುದು, ನಿಮ್ಮ ಮೇಲೆ ದ್ವೇಷ ಇದ್ರೆ ನಿಮ್ಮನ್ನು ಸಿಕ್ಕಿಸಬಹುದು. ಅವನು ನೇರವಾಗಿ ಭಾಗಿಯಾಗಿದ್ದ ಅನ್ನುವಂಥ ಯಾವುದೇ ಆರೋಪ ಅದರಲ್ಲಿ ಕೂಡ ಇಲ್ಲ. ಉಳಿದಂಥ ಮೊಕದ್ದಮೆ ಸರಿ ಗೊತ್ತಿದೆ, ಅದರಲ್ಲಿ ಪ್ರಮುಖ ಮೊಕದ್ದಮೆ ತೋರಿಸಿರುವಂಥದ್ದೇ ಆ ಪ್ರತಿಭಾ ಕುಳ ಇದ್ದು. ಆ ಮೊಬೈಲ್ ನಮಗೆ ರೆಕಾರ್ಡಿಂಗ್ ಅದರಲ್ಲಿ ಕಾಣ್ತದೆ. ನಮಗೆ ಪ್ರತಿಭಾ ಕುಳ ಮನೋಜ್ ಕೈ ಹಿಡಿಬೇಕಾದ್ರೆ ಮನೋಜ್ ಹೇಳ್ತಾನೆ, ಮರ್ಯಾದೆ ಕೊಟ್ಟು ಹೇಳ್ತಾನೆ, ಅಮ್ಮ ದೂರ ನಿಂತ್ಕೊಳ್ಳಿ ಅಂತ ಹೇಳಿಕೊಂಡು ಅಮ್ಮ ಅಂತ ಹೇಳಿ ಸಂಬೋಧಿಸ್ತಾನೆ. ಅದನ್ನು ಮತ್ತೆ ಸುರತ್ಕಲ್ ಸ್ಟೇಷನ್ ಅಲ್ಲಿ ರೌಡಿ ಶೀಟರ್ ಅಂತ ಮಾಡ್ತಾರಾ ಮನೋಜ್ ಕೊಡಿಕೆರೆ ಅವರನ್ನ? ಖಂಡಿತವಾಗಿ. ನಾನು ಇವತ್ತು ಸುರತ್ಕಲ್ ಸ್ಟೇಷನ್ ಅಲ್ಲಿ ರೌಡಿ ಶೀಟರ್. ನನ್ನ ಮೇಲೆ ಕಳೆದ 7-8 ವರ್ಷದ ಯಾವುದೇ ಮೊಕದ್ದಮೆ ಇಲ್ಲ. 1998 ಸುರತ್ಕಲ್ನೇನು ಬಹಳ ದೊಡ್ಡ ಹೋರಾಟ ನಡೆದಿತ್ತು. ಅವತ್ತು ನನ್ನನ್ನು ಗಲಾಟೆ ಪ್ರಾರಂಭ ಆಗಬೇಕಿದ್ರೆ ಬಂಧನ ಮಾಡಿದ್ರು 31ನೇ ತಾರೀಕು ಬೆಳಿಗ್ಗೆ. ಆಮೇಲೆ ಮತ್ತೆ ಮೊಕದ್ದಮೆ ಹಾಕಿದ್ರು. ಯತ್ನ ಪ್ರಕರಣಗಳು 307 ಕೇಸ್ಗಳು ಏನಿದಾವೆ, 5 307 ಕೇಸ್ ಇದಾವೆ, ಒಟ್ಟು 9 ಕೇಸ್ಗಳು ಒಬ್ಬ ವ್ಯಕ್ತಿಯ ಮೇಲೆ ಇದೆ. ಇದೇ ಅಲ್ಲ, ಸಮಾಜ ಕಂಟಕ ಆಗಬಹುದು. ಇದೇ ಅಲ್ಲ, ಈಗ ಇರುವಂತದ್ದು ಬರೀ 3 ಇರುವಂತದ್ದು. ಇತ್ತು ಅದಕ್ಕೆ ಆರೋಪಿ ಅಪರಾಧಿ 2 ಪ್ರತ್ಯೇಕ ಇದೆ. ಆರೋಪಿ ಆಗಿದ್ದ, ಅಪರಾಧಿ ಅಲ್ಲ ಅಂತ ಹೇಳಿಕೊಂಡು ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಅಪರಾಧಿ ಅಲ್ಲ ಅಂತ ಹೇಳಿ ಕೋರ್ಟ್ ತೀರ್ಮಾನ ಕೊಟ್ಟ ಮೇಲೆ ನೀವು ಮತ್ತೆ ಅದನ್ನು ಹೇಗೆ ಅವನು ಅದರಲ್ಲಿದ್ದ ತೆಗೆದುಕೊಳ್ಳಬೇಕಾದಂತದ್ದು ಪೊಲೀಸ್ ಇಲಾಖೆಯ ಕರ್ತವ್ಯ. ಅವರಿಗಿಂತ ಹೆಚ್ಚು ಮೊಕದ್ದಮೆ ಇರುವವರು ತಿರುಗಾಡ್ತಾ ಇದ್ದಾರೆ. ರಶೀದ್ ಮಲ್ಬಾರಿಯನ್ನು ಹೇಗೆ ಬಿಟ್ರಿ ಅವರು? ಭೂಗತ ಜಗತ್ತಿನಲ್ಲಿ ಇದ್ದುಕೊಂಡು ಎಲ್ಲ ಪಾತಕಗಳನ್ನು ಮಾಡಿಕೊಂಡು ಇಲ್ಲೂ ವಿಧ್ವಂಸಕ ಕೃತ್ಯ ಮಾಡ್ಲಿಕ್ಕೆ ಬಂದಿದ್ದ. ಅವನನ್ನು ಯಾವ ಆಧಾರದ ಮೇಲೆ ಬಿಟ್ರಿ ಅವರು? 10 ಅಲ್ಲ, 9 ಅಂತ ಹೇಳಿದ್ರಿ, 10, 15, 20 ಮೊಕದ್ದಮೆ ಎದುರಿಸಿಕೊಂಡಿರುವವರು, ಜೈಲಲ್ಲಿ ಇರುವವರು, ಹೊರಗಡೆ ಇರುವವರು ಅವರಿದ್ದಾರೆ. ಮನೋಜ್ ಮೇಲೆ ಎಲ್ಲ ಮೊಕದ್ದಮೆ ಹೋಗಿದೆ, ಬರೀ 3 ಮೊಕದ್ದಮೆ ಇರುವಂತದ್ದು. ಹಾಗಾದ್ರೆ ನಾವು ಏನು ಬೇಕಾದ್ರೂ ಮಾಡಬಹುದು, ನಮ್ಮ ವಿರುದ್ಧ ಗೂಂಡಾ ಕಾಯ್ದೆ ಹಾಕಬಾರದು, ಹಾಕಿದ್ರೆ ನಮಗೆ ಹಾಕಬೇಕು. ಖಂಡಿತ ಅದಲ್ಲ.
ನ್ಯಾಯಯುತವಾಗಿ ಯಾರಿಗೆ ಹಾಕಬೇಕು, ಯಾರಿಂದ ಸಮಾಜಕ್ಕೆ ತೊಂದರೆ ಆಗಿದೆ. ಮನೋಜ್ ಕೋಡಿಕೇರಿ ಎಲ್ಲೂ ತಪ್ಪಿಸಿಕೊಂಡು ಭೂಗತ ರೀತಿಯಲ್ಲಿ ಆ ರೀತಿ ಇರಲಿಲ್ಲ, ಊರಲ್ಲೇ ಇದ್ರು. ಠಾಣೆಯವರು ಯಾವಾಗ ಕರೆದ್ರು ಕೂಡ ಏನೇ ಇದ್ದಿದ್ರು ಕೂಡ ಠಾಣೆಗೆ ಹೋಗಿ ಹಾಜರಾಗ್ತಾ ಇದ್ರು, ತಪ್ಪಿಸಿಕೊಂಡು ಕುತ್ಕೊಳ್ಳುವಂತ ಕೆಲಸ ಮಾಡಲಿಲ್ಲ. ಸಮಾಜದಲ್ಲಿ ಅಲ್ಲಿ ಊರಿನಲ್ಲಿ ಅಶಾಂತಿ ನಿರ್ಮಾಣ ಆಗುವಂತಹ ಯಾವುದೇ ಒಂದು ಘಟನೆ ಮನೋಜ್ನಿಂದಾಗಿ ಇವತ್ತಿನ ತನಕ ಆಗ್ಲಿಲ್ಲ. ಅಂತಹ ಯಾವುದೇ ಪ್ರಕರಣಗಳಿಲ್ಲ ಮನೋಜ್ನ ಮೇಲೆ. ಸೊ ಲೇಡಿ ಕಾರ್ಪೊರೇಟರ್ ಮೇಲೆ ಹಲ್ಲೆಗೆ ಮುಂದಾಗಿರುವಂತ ಪ್ರಕರಣ ಅದು ಒಂದು ಬಹಳ ಮುಖ್ಯವಾಗಿ ಪರಿಗಣಿಸ್ತಾರೆ. ಪ್ರತಿಭಾ ಕುಲಾಯಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋದ್ರು ಮನೋಜ್ ಕೋಡಿಕೇರಿ ಅವರು. ಆವತ್ತಿನ ಆ ವಿಡಿಯೋ ಚಿತ್ರೀಕರಣ, ಮೊಬೈಲ್ ನಲ್ಲಿ ಬಂದಿರುವಂತಹ ವಾಟ್ಸಪ್ಗಳು ಎಲ್ಲವನ್ನು ಎಲ್ಲರೂ ನೋಡಿದ್ದಾರೆ. ಇವತ್ತು ಅದನ್ನೇ ಪ್ರಮುಖ ಮೊಕದ್ದಮೆ ಅಂತ ಹೇಳಿಕೊಂಡು ಬಿಂಬಿಸ್ತಾ ಇದ್ದಾರೆ. ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಲೇಡಿ ಅಣ್ಣ, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಪ್ರತಿಭಾ ಕುಳಾಯಿ ಮನೋಜ್ ಕೋಡಿಕೇರಿ ಕೈ ಹಿಡಿದಿರುವಂತದ್ದು. ಮನೋಜ್ ಕೋಡಿಕೇರಿ ಈ ರೀತಿ ಕೈ ಕಟ್ಟಿಕೊಂಡು ಕೂತ್ಕೊಂಡು ನಿಂತ್ಕೊಂಡಿದ್ದ, ದೂರದಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ದ. ಪ್ರತಿಭಾ ಕುಳಾಯಿ ಹತ್ತಿರ ಬಂದು ಮನೋಜ್ ಕೈ ಹಿಡಿಬೇಕಿದ್ರೆ ಅವ ಆಗಲೇ ಮನೋಜ್ ಹೇಳಿದ ಮಾತು, ನೀವು ದೂರ ನಿಂತ್ಕೊಂಡು ಮಾತನಾಡಿ, ಮರ್ಯಾದೆಯಲ್ಲಿ ಮಾತನಾಡಿ, ಕೈ ಬಿಡಿ. ಸ್ವಾಮಿ, ಹಾಗಾದ್ರೆ ಯಾರು ಹೇಳಿ, ಯಾರು ಕೈ ಹಾಕಿರೋದು? ಮನೋಜ್ ಕೋಡಿಕೇರಿ ಅಷ್ಟು ಹೇಳಿರೋದು ಸ್ಪಷ್ಟವಾಗಿ ಬರ್ತಾ ಇದೆ. ನೀವು ದೂರದಲ್ಲಿ ನಿಂತ್ಕೊಂಡು ಮಾತನಾಡಿ, ಮರ್ಯಾದೆಯಲ್ಲಿ ಮಾತನಾಡಿ, ನನ್ನ ಕೈ ಬಿಡಿ, ಕೈ ತೆಗೀರಿ ನಿಮ್ದು ಅಂತ ಹೇಳಿಕೊಂಡು. ಯಾರಾದ್ರೂ ಕೈ ಹಾಕುವನು ಇವನ ಕೈ ಇನ್ನೊಬ್ರು ಹಿಡ್ಕೊಂಡ್ರೆ ಅವನು ಕೈ ಬಿಡ್ಲಿಕ್ಕೆ ಹೇಳ್ತಾನ? ಆ ಹೆಂಗಸು ಯಾರ ಮೇಲೆ ಯಾರು ಅಪವಾದ ಮಾಡ್ತಾರೆ ಅವರೇ ಇವನ ಕೈ ಹಿಡ್ಕೊಂಡಿದ್ದಾರೆ, ಅವರ ಮೇಲೆ ಇವನು ಕೈ ಹಾಕ್ಲಿಕ್ಕೆ ಹೊರಟಿದ ಅಂತ ಹೇಳಿ ಆದ್ರೆ ಇವನ ಕೈ ಹಿಡ್ಕೊಂಡಾಗ ಸತ್ಯಜಿತ್ ಅವರು ಧೈರ್ಯವಾಗಿ ಹೇಳ್ತಾರ ಮನೋಜ್ ಕೋಡಿಕೇರಿ ಅವರು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇರ್ಲಿಲ್ಲ ಅಂತ ಹೇಳಬಹುದಾ ನಿಮಗೆ? ಖಂಡಿತವಾಗಿ ಹೇಳ್ತೇನೆ ನಾನು. ಬಡ್ಡಿ ದುಡ್ಡನ್ನು ವಸೂಲು ಮಾಡಿ ಕೊಡುವಂತ ದಂಧೆಯನ್ನು ಮಾಡ್ತಾ ಇದ್ರು ಅನ್ನುವಂತ ಆರೋಪವನ್ನು ಎದುರಿಸ್ತಾ ಇಲ್ಲ, ಖಂಡಿತವಾಗಿ ಇಲ್ಲ. ಆ ಭಾಗದಲ್ಲಿ ಮಾಡ್ತಾ ಇದ್ರು, ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದ್ರು. ಅಂತದ್ದು ಯಾವ್ದಾದ್ರು ಮೊಕದ್ದಮೆ, ಬಡ್ಡಿ ಇದಕ್ಕೆ ವಸೂಲಿಗೆ ಹೋಗಿದ್ದಾರೆ ಅನ್ನೋಂತಹ ಯಾವ್ದಾದ್ರು ಮೊಕದ್ದಮೆಗಳಿದ್ರೆ ಹೇಳಿ. ಅಂತ ಯಾವುದೇ ಪ್ರಕರಣದಲ್ಲಿ ಮನೋಜ್ ಕೋಡಿಕೇರಿ ಭಾಗಿಯಾಗಿಲ್ಲ. ಸೊ ವಿನಾಕಾರಣ ಅವರ ಮೇಲೆ ಗೂಂಡಾ ಕಾಯ್ದೆ ಹಾಕಲಾಗಿದೆ. ಖಂಡಿತವಾಗಿ ಅದನ್ನು ಹೇಳ್ತಾ ಇದ್ದೇವೆ ನಾವು. ಈ ಹಿಂದೆ ಕೂಡ ಅಂತ ಪ್ರಯತ್ನ ರಾಘವೇಂದ್ರ ರಜಕಾರನ್ ಅವರ ಮೇಲೆ ಮಾಡಿದ್ರು, ಸಾಮಾಜಿಕ ಹೋರಾಟದ ಕಾರಣ ಇಟ್ಕೊಂಡು ತುಮಕೂರಿನಲ್ಲಿ. ಅದೇ ಸರ್ಕಾರ ವಿಫಲ ಆಗಿದೆ. ಅದರಲ್ಲಿ ಸಮಿತಿ ಅವತ್ತು ಅದನ್ನು ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ಇಂಥದ್ದನ್ನ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ನಿಮಗೆ ಅನಿಸೋದಿಲ್ವಾ ಸತ್ಯಜಿತ್ ಅವರೇ? ಖಂಡಿತ ಅನಿಸ್ತದೆ. ಆದ್ರೆ ಯಾರ ಮೇಲೆ ಮಾಡಬೇಕು? ಅವರ ಮೇಲೆ ಮಾಡಬೇಕು. ಆ ಹೆಸರಿನಲ್ಲಿ ಸಾಮಾಜಿಕ ಹೋರಾಟವನ್ನು ಹತ್ತಿಕ್ಕುವಂತಹ ಏನೊಂದು ಪ್ರಯತ್ನ, ದುರುಪಯೋಗ ಅದು ಗೂಂಡಾ ಕಾಯ್ದೆದ್ದು. ಗೂಂಡಾ ಕಾಯ್ದೆ ಹಾಕದೆ ಮತ್ತೆ ಯಾರಿಗೆ ಹಾಕಬೇಕು ಅಂತ ಪ್ರಶ್ನೆ. ಸರಿಯಾದ ಗುಂಡಾಗಳಿಗೆ ಹಾಕಿ, ಸುಮ್ಮನೆ ಗುಂಡಾಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅವರ ಗುಂಡಾಗಳಂತ ಯಾರನ್ನೂ ಕ್ರಿಯೇಟ್ ಮಾಡಿಕೊಂಡು ಅವರಿಗೆ ಹಾಕಬೇಡಿ. ನಾವು ಹೇಳ್ತಾ ಇರೋದಿಷ್ಟೇ. ಅದು ನಿಮ್ಮ ಸಂಘಟನೆಯವರಿಗೆ ಹಾಕಬೇಡಿ, ಉಳಿದ ಸಂಘಟನೆಯವರಿಗೆ ಹಾಕಿ, PFI ಅವರಿಗೆ ಹಾಕಿ, ಅದು ತೊಂದರೆ ಇಲ್ಲ. ನಮ್ಮ ಸಂಘಟನೆಯವರಿಗೆ ಹಾಕಬಾರದು ಹಾಗೆ ನಾವು ಹೇಳ್ತಾ ಇಲ್ಲ. ನಿಜವಾಗಿ ಮೊಕದ್ದಮೆಗಳು ಎದುರಿಸ್ತಾ ಇರುವವರು, ಮಾಡಿರುವವರು, ಶಿಕ್ಷೆ ಆಗಿರುವವರು ಇಂಥವರು ಬೇಕಾದಷ್ಟು ಜನ ಇದ್ದಾರೆ. ಅವರ ಯಾರನ್ನೂ ಏನೂ ಮಾಡದೆ ಇವರಿಗೆ ಹೆಚ್ಚು ಮೊಕದ್ದಮೆ ಇರುವವರು, ಅವರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಅಂತ ಒತ್ತಾಯ ಮಾಡಿ ನಮ್ದು ತೆಗೀರಿ ಅಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಿ? ನಾವು ಹೇಳ್ತಾ ಇರೋದು, ಯಾರು ನಿಜವಾದ ಗುಂಡಾಗಳು ಅವರ ಮೇಲೆಯೇ ಗೂಂಡಾ ಕಾಯ್ದೆ ಹಾಕಿ, ಗುಂಡಾಗಳು ಅಲ್ಲದವರ ಮೇಲೆ, ಸಾಮಾಜಿಕ ಹೋರಾಟದಲ್ಲಿದ್ದವರ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಡಿ. ಸಾಮಾಜಿಕ ಹೋರಾಟ ಇವತ್ತು ನಾವು ರಸ್ತೆಗಳಿಂದ ಇದು ಸ್ಥಿತಿ ಬಂದಿದ್ರು ಕೂಡ ಅದಕ್ಕೆ ಸರ್ಕಾರವೇ ಕಾರಣ ಹೊರತು ನಾವಲ್ಲ. ಸರ್ಕಾರವೇ ಕಾರಣ. ಸರ್ಕಾರ ಕಾನೂನು ಸರಿಯಾಗಿ ಪಾಲನೆ ಮಾಡದೆ ಒಂದು ಸಮುದಾಯಕ್ಕೆ ಏನು ಸವಲತ್ತುಗಳನ್ನು ಕೊಟ್ಟುಕೊಂಡುಂಟು, ಒಂದು ಸಮುದಾಯವರು ಏನೇ ತಪ್ಪು ಮಾಡಿದವರು ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡ್ತಾ ಉಂಟು. ನಾವು ನ್ಯಾಯಯುತವಾಗಿ ರಕ್ಷಣೆ ಮಾಡಬೇಕು. ಹಾಗಾದ್ರೆ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ನಮ್ಗೆ ಸರಿಯಾದ ನ್ಯಾಯವನ್ನು ಕೊಡಿ. ನಾವು ಕಾನೂನು ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು ಕೂಡ ಇವತ್ತು ನಮ್ಮನ್ನು ತುಳಿಯುವಂತ ಏನು ಪ್ರಯತ್ನಗಳಾಗ್ತಾ ಉಂಟು. ಕಾನೂನು ರೀತಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಇವತ್ತು ನಂದಿತ ಪ್ರಕರಣ ತಗೊಳ್ಳಿ. 43 ಜನ ಪ್ರತಿಭಟನೆ ಮಾಡ್ತಾ ಇದ್ದವರ ಮೇಲೆ ಮೊಕದ್ದಮೆಗಳನ್ನು ಹಾಕಿಕೊಂಡು ಇವತ್ತು ಬಳ್ಳಾರಿ ಜೈಲಿಗೆ ಕಳಿಸಿದ್ದಾರೆ. ನಂದಿತಾಳ ಜೀವದ ಜೊತೆ ಚೆಲ್ಲಾಟ ಆಡಿದವರು ಏನ್ ಮಾಡಿದ್ದಾರೆ? ಯಾರ ಬಂಧನವೂ ಆಗಲಿಲ್ಲ. ಅನೇಕ ಹೋರಾಟಗಳು ಅದೇ ರೀತಿ ಅದೇ ಕಾರಣಕ್ಕೋಸ್ಕರ ನಡೀತಾ ಇದೆ. ಏನೂ ಆಗದಲ್ಲಿ ಕೊಲೆ ಎತ್ತದ ಮೊಕದ್ದಮೆಗಳಾಗ್ತದೆ, ಎಲ್ಲವನ್ನು ಮಾಡಿದಲ್ಲಿ ಮೊಕದ್ದಮೆಗಳಿಲ್ಲ. ಸತ್ಯಜಿತ್ ಅವರ ಬೇಡಿಕೆಗಳು ಏನಿರುವಂತದ್ದು, ಮನೋಜ್ ಕೋಡಿಕೇರಿ ಅವರ ಮೇಲೆ ಹಾಕಿರುವಂತ ಗೂಂಡಾ ಕಾಯ್ದೆಯನ್ನು ತೆಗಿಬೇಕು ಅಂತನೋ ಅಥವಾ ಉಳಿದ ಅವರು ಕೂಡ ಅಕ್ಯೂಸ್ಡ್ಗಳು ಬಹಳ ಜನ ಇದ್ದಾರೆ ಅವರ ಮೇಲೆ ಹಾಕಿ ಅಂತನೋ? ಗೂಂಡಾ ಕಾಯ್ದೆಯ ಸರಿಯಾದ ಯಾವ ಮಾನದಂಡ ಏನಿದೆ ಆ ಮಾನದಂಡದ ಒಳಗಡೆ ಬರುವವರಿಗೆ ಗೂಂಡಾ ಕಾಯ್ದೆ ಹಾಕಬೇಕು. ಗೂಂಡಾ ಕಾಯ್ದೆಗೆ ಅದರದ್ದೇ ಆದ ಒಂದು ಮಾನದಂಡಗಳಿದೆ. ಇಂಥದ್ದು ಈ ರೀತಿ ಇರಬೇಕು, ಇಂತಹ ವ್ಯವಹಾರಗಳಲ್ಲಿ ಇಂತಹ ಸಮಾಜಘಾತಕ ಚಟುವಟಿಕೆಯಲ್ಲಿ ಇರಬೇಕು ಅನ್ನುವಂಥದ್ದು ಮಾನದಂಡ ಇದೆ. ಅದರ ಜೊತೆಯಲ್ಲಿ ಇನ್ನೊಂದು ನ್ಯಾಯಾಂಗ ಹೇಳ್ತದೆ, ಅಕಸ್ಮಾತ್ ಗೂಂಡಾ ಕಾಯ್ದೆ ಹಾಕೋದಿದ್ರು ಕೂಡ ಅವನಿಗೆ ಮೊದಲು ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು. ನಿನ್ನ ಮೇಲೆ ಇಂತಷ್ಟು ಆಪಾದನೆಗಳಿದೆ, ನಿನ್ನ ಮೇಲೆ ಇಂತಿಷ್ಟು ಮೊಕದ್ದಮೆಗಳಿದೆ, ನನ್ನ ಮೇಲೆ ಯಾಕೆ ಗೂಂಡಾ ಕಾಯ್ದೆ ಹಾಕಬಾರ್ದು ಅನ್ನೋ ನೋಟಿಸನ್ನು ಅವನಿಗೆ ಕೊಡಬೇಕು. ಕಾನೂನು ಪ್ರಕ್ರಿಯೆಗಳಿದೆ, ಅದು ಯಾವುದರ ಪಾಲನೆ ಆಗೋದಿಲ್ಲ. ಅದರ ಜೊತೆಯಲ್ಲಿ ಮನೋಜ್ ಅಂತೂ ನಮಗೆ ತಿಳಿದ ಪ್ರಕಾರ, ನಾವು ಗೂಂಡಾ ಕಾಯ್ದೆಯನ್ನು ಅಧ್ಯಯನ ಮಾಡಿದ ಪ್ರಕಾರ ಮನೋಜ್ ಮೇಲೆ ಗೂಂಡಾ ಕಾಯ್ದೆ ಹಾಕಲಿಕ್ಕೆ ಬರುವುದೇ ಇಲ್ಲ. ಆ ಪರಿಮಿತಿಗೆ, ಆ ಪರಿಗಣನೆ ಒಳಗೆ ಮನೋಜ್ ಕೋಡಿಕೇರಿ ಬರುವುದೇ ಇಲ್ಲ.
ಹಾಗಾಗಿ ಅವನ ಮೇಲೆ ಹಾಕಿರೋ ಮೊಕದ್ದಮೆಯನ್ನು ವಾಪಸ್ ಹೊಡಿಬೇಕು. ಗೂಂಡಾ ಕಾಯ್ದೆ ಹಾಕೋದಿದ್ರೆ ನಿಜವಾದ ಗೂಂಡಾಗಳಿಗೆ, ಯಾರ ಗೂಂಡಾ ಕಾಯ್ದೆ ನಿಮ್ಮ ಜೊತೆಗೆ ಇಲ್ಲ, ಹಾಗಾದ್ರೆ ಇಲ್ಲ, ಖಂಡಿತವಾಗಿ ಎಲ್ಲಿದ್ದಾರೆ ಅವರು? ಗೂಂಡಾ ಕಾಯ್ದೆ ಯಾರ ಮೇಲೆ ಹಾಕೋದಕ್ಕಿಲ್ಲ. ನಾಳೆ ಇನ್ನೊಂದು ಸಂಘಟನೆಯ ಯಾವುದೋ ಒಬ್ಬ ಕಾರ್ಯಕರ್ತನ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ರೆ ಇದೇ ರೀತಿ ಅವರು ಕೂಡ ಹೇಳ್ತಾರೆ, ನಮ್ಮವರನ್ನು ವಿನಾಕಾರಣ ಕೊಲೆ ಕೇಸಲ್ಲಿ ಫಿಕ್ಸ್ ಮಾಡಲಾಗಿದೆ, 307 ವಿನಾಕಾರಣ ಹಾಕಲಾಗಿದೆ ಅಂದ್ರೆ ಅರ್ಥನೇ ಇಲ್ಲದಾಗ ಆಯ್ತು. ಪೊಲೀಸ್ ಇಲಾಖೆ ಕೆಲಸವೇ ಮಾಡ್ತಾ ಇಲ್ಲ ಅಂತ ಆಯ್ತಾಗಲ್ಲ. ಅದರಲ್ಲೂ ಇದೆ, ಯಾವುದಾದ್ರೂ ಒಂದು ಮೊಕದ್ದಮೆಯಲ್ಲಿ ಶಿಕ್ಷೆ ಆಗಿರಬೇಕು ಅನ್ನುವಂಥದ್ದು. ಗೂಂಡಾ ಕಾಯ್ದೆಯಲ್ಲಿ ಯಾವುದಾದ್ರೂ ಒಂದು ಮೊಕದ್ದಮೆಯಲ್ಲಿ ಶಿಕ್ಷೆ ಆಗಿರಬೇಕು ಅಂತ ಹೇಳುವಂಥದ್ದು. ಹಾಗೆ ನೋಡ್ಲಿಕ್ಕೆ ಮನೋಜ್ಗಿಂತ ಹೆಚ್ಚು ಕೊಲೆ ಮೊಕದ್ದಮೆ ಎದುರಿಸ್ತಾ ಇರುವಂತ ಬೇಕಾದಷ್ಟು ಆರೋಪಿಗಳಿದ್ದಾರೆ. ಅಂದ್ರೆ ಯಾವತ್ತು ನೀವು ಹೊರಗೆ ಬಂದು ಹೇಳಿಲ್ಲ ಅವರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಅಂತ ಯಾವತ್ತು ಕೇಳ್ಕೊಳ್ಳಿಲ್ಲ ನೀವು. ನಿಮ್ಮ ಮೇಲೆ ಹಾಕಿದ ಕೂಡಲೇ ನೀವು ಬೊಬ್ಬೆ ಹೊಡಿತೀರಿ. ಅದು ಸರ್ಕಾರದ ಕೆಲಸ, ಕಾನೂನಿನ ಕೆಲಸ. ಕಾನೂನು ತನ್ನ ಕೆಲಸ ಮಾಡಬೇಕಿದ್ರೆ ಸರಿಯಾಗಿ ಮಾಡಬೇಕು, ವಿನಾಕಾರಣ ಮಾಡಬಾರದು. ಇದು ಹೆಚ್ಚು ಮೊಕದ್ದಮೆ ಇದ್ದವನು ಯಾವುದೋ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವನು ಅಂತ ಹೇಳಿಕೊಂಡು ರಕ್ಷಣೆ ಮಾಡಿಕೊಂಡು ಅವರನ್ನು ರಕ್ಷಣೆ ಮಾಡುವಂಥದ್ದು, ಯಾರು ತಮಗೆ ವಿರೋಧ ಅಂತ ಅನಿಸ್ತದೆ ಅವರ ಮೇಲೆ ಮೊಕದ್ದಮೆಗಳನ್ನು ಹಾಕುವಂಥದ್ದು, ಹಾಕಿದ್ದೇವೆ ಗೂಂಡಾ ಕಾಯ್ದೆ ಹಾಕಿದ್ದೇವೆ ಸಮಾಜದಲ್ಲಿ ನಿಯಂತ್ರಣ ತರಲಿಕ್ಕೆ ಅನ್ನುವಂಥ ಭಾವನೆ ನಿರ್ಮಾಣ ಮಾಡುವಂಥದ್ದು, ಇದಕ್ಕೆ ನಮ್ಮ ವಿರೋಧ ಇರುವಂಥದ್ದು. ಇದು ಆಗಬೇಕು. ಹಾಕೋದಿದ್ರೆ ಸರಿಯಾದ ಯಾರ ಅಪರಾಧಿಗಳು ಯಾರಿದ್ದಾರೆ, ಯಾರಾದ್ರೂ ಪರಿಮಿತಿಯೊಳಗೆ ಬರ್ತಾರೆ ಅಂತದಷ್ಟು ಬೇಕಾದಷ್ಟು ಜನ ಇದ್ದಾರೆ, ಇವರು ಹುಡುಕಿದ್ರೆ ಅವರಿಗೆ ಮೊದಲು ಹಾಕಿ. ಸೊ ನಿಮ್ಮ ಒತ್ತಾಯ ಇಲ್ಲ ಇಂಥವರಿಗೆ ಹಾಕಿ ಅಂತ ನೀವು ಹೇಳೋದಿಲ್ಲ, ಇಂಥವರಿಗೆ ಹಾಕಿದ್ರೆ ನಾವು ಹಾಕಬಾರದು ಅಂತ ಹೇಳ್ತೀವಿ. ಅದು ಸರ್ಕಾರದ ಕೆಲಸ. ಅಕಸ್ಮಾತ್ ನಾವು ಆ ಗೂಂಡಾ ಕಾಯ್ದೆ ಪರಿಮಿತಿಯ ಒಳಗಡೆ ಬಂದ್ರೆ ಹಾಕ್ಲಿಕ್ಕೆ ಅವಕಾಶ ಇದೆ, ಅದನ್ನು ಆಮೇಲೆ ಕೋರ್ಟ್ ಅನ್ನು ಹಾಕಿದ ಕೂಡಲೇ ಇದೇ ರೀತಿ ಮಾತಾಡ್ತೀರಲ್ಲ. ಇದು ಆ ಪರಿಮಿತಿಯ ಒಳಗಡೆ ಬರುವುದಿಲ್ಲ, ಇದು ಬೇಕು ಅಂತ ಹೇಳಿ ದ್ವೇಷದ ರಾಜಕೀಯ. ನನಗೆ ನೆನಪಿದೆ, ನಿಮ್ಮ ಸಂಘಟನೆಗಳೇ ಹೇಳ್ತವೆ KJ ಜಾರ್ಜ್ ಅವರು ಗೃಹ ಸಚಿವರು ಅಸಮರ್ಥರು, ಅವರ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಹೇಳ್ತೀರಿ. ಇವತ್ತು ಗೂಂಡಾ ಕಾಯ್ದೆ ಹಾಕಿದ ಕೂಡಲೇ ಯಾಕೆ ಹಾಕ್ತೀರಿ ಅಂತ ಕೇಳ್ತೀರಿ, ಮತ್ತೆ ಕಾನೂನು ಸುವ್ಯವಸ್ಥೆ KJ ಜಾರ್ಜ್ ಅವರು ಅಸಮರ್ಥರು ಯಾಕೆ ಹೇಳ್ತಾರೆ? ಇಡೀ ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಪ್ರತಿಯೊಂದು ದಿವಸ ಇಲ್ಲಿ ಅತ್ಯಾಚಾರದ ಪ್ರಕರಣಗಳು ಪ್ರತಿ ದಿವಸ ಹೆಚ್ಚಾಗ್ತಾ ಇದೆ. ಇವರು ಮಾಧ್ಯಮದವರನ್ನು ದೂರ್ತಾರೆ, ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗುದಿಲ್ಲ ಇವರ ಕೈಯಲ್ಲಿ. ಅದನ್ನ ಅಂಕುಶ ಹಾಕುವಂತ ಪ್ರಯತ್ನ ಅಂತ ತಿಳ್ಕೊಳ್ಳಿ. ಅಂಕುಶ ಹಾಕಬೇಕು. ಹಾಗಾದ್ರೆ ಯಾರ ಮೇಲೆ ಹಾಕಬೇಕಾಗಿತ್ತು? ಅತ್ಯಾಚಾರ ಮಾಡಿಕೊಂಡು ಒತ್ತೆ ಸೆರೆ ಇಟ್ಟುಕೊಂಡು 50 ಲಕ್ಷ ಬೇಡಿಕೆ ಇಟ್ಟುಕೊಂಡು ಹಿಡಿಲಿಕ್ಕೆ ಬಂದ ಪೊಲೀಸರ ಮೇಲೆ ತಲ್ವಾರ ಬೀಸಿದ ಆ ತಂಡದ ಮೇಲೆ ಹಾಕಬೇಕಾಗಿತ್ತು. ಆ ಸಂದರ್ಭದಲ್ಲಿ ನೀವು ಮಾತಾಡ್ಲಿಲ್ಲ? ನಾವೆಲ್ಲರೂ ಮಾತನಾಡಿದ್ದೇವೆ. ಗೂಂಡಾ ಕಾಯ್ದೆ ಹೇಳಿದ್ದೇವೆ, ನಾವು ಅರೆಸ್ಟ್ ಮಾಡಿ ಅಂತ ಹೇಳಿದಿರಿ. ಇಲ್ಲ, ಉಳ್ಳಾರದವನ್ನ 3 ಭಾಷಣಗಳ ಸಿಡಿ ತೆಗೆದು ನೋಡಿ ನೀವು. ಅರೆಸ್ಟ್ ಮಾಡಿ ಆ ಸಮಯದಲ್ಲಿ ಅರೆಸ್ಟ್ ಮಾಡಿದ್ರು. ಅತ್ಯಾಚಾರ ಮೊಕದ್ದಮೆ ಅವರ ಮೇಲೆ ಹಾಕಿರ್ಲಿಲ್ಲ. ಅತ್ಯಾಚಾರ ಮೊಕದ್ದಮೆ ಹಾಕಬೇಕಾದ ಜೊತೆಯಲ್ಲಿ ಗೂಂಡಾ ಕಾಯ್ದೆ ಅವರ ಮೇಲೆ ಅನ್ವಯ ಮಾಡಬೇಕು ಅನ್ನುವಂಥದ್ದು 2 ಮಾತನ್ನು ಅವತ್ತು ನಾವು ಅಲ್ಲಿ ಪ್ರತಿಭಟನೆಯಲ್ಲಿ ಹೇಳಿದ್ದೆವು. ನಾವು ಸರಣಿ ಪ್ರತಿಭಟನೆಗಳನ್ನು ಮಾಡಿದ ಮೇಲೆಯೇ ಅತ್ಯಾಚಾರ ಮೊಕದ್ದಮೆ ದಾಖಲಾಯಿತು. ಗೂಂಡಾ ಕಾಯ್ದೆಗೆ ಅವತ್ತು ಹೋಗಲಿಲ್ಲ. ಪೊಲೀಸ್ ಇಲಾಖೆಯ ಮೇಲೆ ಕೈ ಮಾಡ್ತಾರೆ, ಇಲಾಖೆ ಅಧಿಕಾರಿಗಳೇ ತಲವಾರಲ್ಲಿ ಹೊಡಿತಾರೆ, ಅದ್ರ ಜೊತೆಯಲ್ಲಿ ಅತ್ಯಾಚಾರ ಮಾಡಿಕೊಂಡು ರೆಕಾರ್ಡ್ ಮಾಡಿಕೊಂಡು ಬೆದರಿಸಿಕೊಂಡು ಒತ್ತೆ ಹಣಕ್ಕೆ ಇದು ಮಾಡ್ತಾರೆ, ಬೆದರಿಕೆ ಇಡ್ತಾರೆ. ಅಂಥವರ ಮೇಲೆ ಮನೋಜ್ ಕೋಡಿಕೆರೆ ಯಾವುದೇ ಪ್ರಕರಣಗಳಲ್ಲಿ ಮನೋಜ್ ಕೋಡಿಕೆರೆ ಇರಲಿಲ್ಲ. ಸೊ ವಿನಾಕಾರಣ ಹಾಕಲಾಗಿದೆ. ಅವರ ಅಮಾಯಕರ ಹಾಗಾದ್ರೆ ಮನೋಜ್ ಕೋಡಿಕೆರೆ ಈ ನಿಟ್ಟಿಗೆ ಗೂಂಡಾ ಕಾಯ್ದೆ ಮಟ್ಟಿಗೆ ಅವರ ಅಮಾಯಕರೇ. ಅವರು ಉಳಿದ ವಿಚಾರದಲ್ಲಿ ಅಮಾಯಕರಲ್ಲ. ಉಳಿದ ವಿಚಾರ ಮಟ್ಟಿಗೆ ಕೋರ್ಟ್ ಇನ್ನು 3 ಮೊಕದ್ದಮೆಗಳು ಬಾಕಿ ಇದೆ, ಕೋರ್ಟ್ ತೀರ್ಮಾನ ಕೊಡಬೇಕು. ಸೊ ಇಲ್ಲಿ ನಾನು ಮತ್ತೊಂದು ಕೇಳ್ಬೇಕು ನಿಮ್ಮಲ್ಲಿ, ಕಮಿಷನರ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ, ಇದು ಯಾಕೆ? ಒಬ್ಬರ ಮೇಲೆ ಗೂಂಡಾ ಕಾಯ್ದೆ ಹಾಕಬಾರದು ಅಂತ ಹೇಳ್ಬೋದು, ಕಮಿಷನರ್ ಅನ್ನು ಯಾಕಾಗಿ ಟ್ರಾನ್ಸ್ಫರ್ ಮಾಡಬೇಕು? ಯಾಕಾಗಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಮ್ದು ಒತ್ತಾಯ ಇರುವುದು ಯಾಕೋಸ್ಕರ ಅಂತ ಹೇಳಿದ್ರೆ, ಗೂಂಡಾ ಕಾಯ್ದೆ ಪ್ರಕರಣ ಆಯ್ತು, ಅನೇಕ ಪ್ರಕರಣಗಳಿದೆ ಹಿಂದೂಗಳ ಮೇಲೆ ಅನ್ಯಾಯ ಆಗಿರುವಂತದ್ದು. ಮನೆ ಬಾಗಿಲಿಗೆ ದನದ ತಲೆಯನ್ನು ತಂದಿಟ್ಟಿರುವಂತದ್ದು ಇರ್ಬೋದು, ದನದ ಕಾಲಿನ ಗೊರಸನ್ನು ತಂದಿಟ್ಟಿರುವಂತದ್ದು, ಇಂಥದ್ದು ಯಾವುದೇ ಪ್ರಕರಣಗಳಲ್ಲಿ ಇಷ್ಟ ತನಕ ಭೇದಿಸಲಿಲ್ಲ, ಯಾವುದೇ ಪ್ರಕರಣ ಭೇದಿಸಲಿಲ್ಲ. ಅಭಿಷೇಕ್ ಅನ್ನುವಂಥ ಹುಡುಗನಿಗೆ ಅವತ್ತು ಉಳ್ಳಾಲದಲ್ಲಿ ಚಾಕು ಹಾಕಿದ್ರು, 15 ದಿವಸ ಆಸ್ಪತ್ರೆಯಲ್ಲಿದ್ದ. ಅವನ ಮೊಕದ್ದಮೆಯಲ್ಲಿ ಇಷ್ಟೊನಕ ಒಬ್ಬನನ್ನು ಬಂಧನ ಆಗಲಿಲ್ಲ, ಅಲ್ಪಸಂಖ್ಯಾತರ ಕಾರಣಕ್ಕೋಸ್ಕರ. ನಾಗುರಿಯಲ್ಲಿ ತುಕಾರಾಮ್ ಅನ್ನುವಂಥ ಹುಡುಗನ ಮೇಲೆ ಆಕ್ರಮಣ ಆಯಿತು, ಇಷ್ಟೋ ತನಕ ಅದರಲ್ಲಿ ಬಂಧನ ಆಗಲಿಲ್ಲ. ಕಾಟಿಬಳ್ಳ ಪರಿಸರದಲ್ಲೂ ಆಗಿರುವಂತಹ CC ಕ್ಯಾಮೆರಾ, ಇಂತಹ ದುಷ್ಟದಕ್ಕೋಸ್ಕರ ಹಾಕಿರೋ CC ಕ್ಯಾಮೆರಾ ಹೊಡೆದಿರುವಂಥದ್ದಿದೆ, CC ಕ್ಯಾಮೆರಾ ಅಳವಡಿಸಿ ಜಾಗ ಕೊಟ್ಟ ಅಂಗಡಿಯವರಿಗೆ ಹೊಡೆದಿರುವಂಥದ್ದಿದೆ. ಆ ಪ್ರಕರಣಗಳಲ್ಲೂ ಕೂಡ ಇವತ್ತು ಒಬ್ಬನ ಬಂಧನ ಆಗಲಿಲ್ಲ. ಎಷ್ಟು ಮನೆಗಳಿಗೆ ನುಗ್ಗಿ ತಲವಾರು ತೋರಿಸಿಕೊಂಡು ದನಗಳನ್ನು ಕದ್ದುಕೊಂಡು ಹೋದ್ರು, ಸರಿಯಾಗಿ ಆ ಪ್ರಕರಣಗಳು ಕೂಡ ಇವತ್ತು ಭೇದಿಸಲಿಲ್ಲ. ಕಮಿಷನರ್ ಅವರನ್ನ ಟ್ರಾನ್ಸ್ಫರ್ ಆಗಬೇಕು ಅಂತ ನೀವು ಹೇಳ್ತಾ ಇರುವಂತದ್ದು ನಿಮ್ಮ ಸ್ವಾರ್ಥಕ್ಕಲ್ಲ ಅಲ್ಲ, ಬರೀ ಕೈಯಿಂದ ಹೊಡೆದಿರುವುದಕ್ಕೆ ಇವತ್ತು 307 ಕೇಸ್ ದಾಖಲು ಮಾಡ್ತಾರೆ, ಸಗಣಿ ಎರಚಿದಕ್ಕೆ 307 ಕೇಸ್ ದಾಖಲು ಮಾಡ್ತಾರೆ. ಅದೇ ಪೊಲೀಸ್ ಅಧಿಕಾರಿಗಳ ಮೇಲೆ ಠಾಣೆ ಒಳಗಡೆ, ಕದ್ರಿ ಠಾಣೆಯಲ್ಲಿ ಹೊಡೆದ್ರು, ಜೈಲಿನ ಒಳಗಡೆ ACP ಅಂತ ಆ ಮಟ್ಟದ ಅಧಿಕಾರಿಗಳಿಗೆ ಹೊಡೆದ್ರು. ನೀವು ಹೇಳಿದ ಹಾಗೆ ಕೇಳುವಂತ ಕಮಿಷನರ್ ಬರಬೇಕು ಖಂಡಿತ ಬೇಡ ನಮ್ಗೆ.
ಸರಿಯಾಗಿ ನ್ಯಾಯವನ್ನು ಪಾಲನೆ ಮಾಡುವಂತಹ ಅಧಿಕಾರಿಗಳು ಬೇಕು ನಮ್ಗೆ. ಖಡಕ್ ಆಗಿ ನ್ಯಾಯವನ್ನು ಪಾಲನೆ ಇದು ಪೊಲೀಸ್ ಇಲಾಖೆಯ ಸಮಸ್ಯೆಯೋ ರಾಜಕೀಯ ಸಮಸ್ಯೆ ಅಂತ ನೀವು ಭಾವಿಸ್ತೀರಾ? ಪೊಲೀಸರಿಗೆ ಎಷ್ಟೇ ರಾಜಕೀಯ ಒತ್ತಡ ಇರಲಿ, ಒಳ್ಳೆಯ ಅಧಿಕಾರಿಗಳು ಬೇಕಾದಷ್ಟು ಜನ ಇದ್ದಾರೆ, ನಾವು ತೋರಿಸಬೇಕಿದ್ರು ಕೊಡ್ತೇವೆ. ರಾಜಕೀಯ ಒತ್ತಡ ಒಂದು ಹಂತವನ್ನು ಮೀರಿದಾಗ ನಮಗಿದು ಮಾಡ್ಲಿಕ್ಕೆ ಆಗೋದಿಲ್ಲ, ಬೇಕಿದ್ರೆ ನಮ್ಮನ್ನು ಇಡಿ, ಇಲ್ಲದ್ರೆ ನಾವು ಹೋಗ್ತೇವೆ, ರೆಡಿ ಇದ್ದೇವೆ ಅಂತ ಹೇಳುವಂತಹ ಖಡಕ್ ಆಫೀಸರ್ಗಳು ಬೇಕಾದಷ್ಟು ಜನ ಇದ್ದಾರೆ. ರಾಜಕೀಯ ಒತ್ತಡ ಇದೆ, ಇದು ಪೂರ್ತಿ ಆಗ್ತಾ ಇರೋದು ನೇರವಾಗಿ ರಾಜಕೀಯ. ಅದಕ್ಕೋಸ್ಕರ ನಾವು ಕಮಿಷನರ್ ವರ್ಗಾವಣೆ ಆಗಬೇಕು, ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಬೇಕು, ಎರಡೂ ಬೇಡಿಕೆ ನಾವು ಇಟ್ಟಿದ್ದೇವೆ. ನಾಳೆ ದಿನ ಮತ್ತೊಬ್ರು ಕಮಿಷನರ್ ಬರ್ತಾರೆ, ಅವರು ನಿಮ್ಮ ತಾಳಕ್ಕೆ ತಕ್ಕ ಹಾಗೆ ನಿಮಗೆಲ್ಲರಿಗೂ ಖುಷಿ ಆಗುತ್ತೆ. ನಮ್ಮ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವುದೇ ಬೇಡ. ನಾನು ಆಗಲೂ ಹೇಳಿದ್ದೇನೆ, ಅವರು ನ್ಯಾಯದ ಪಾಲನೆ ಮಾಡಬೇಕು, ಖಡಕ್ ಆಗಿ ನ್ಯಾಯದ ಪಾಲನೆ ಮಾಡಲಿ, ಎಲ್ಲರಿಗೂ ಒಂದೇ ಕಾನೂನು ರೀತಿಯಲ್ಲಿ ಪಾಲನೆ ಮಾಡಲಿ. ತಪ್ಪು ಯಾರು ಮಾಡಿದ್ರು ತಪ್ಪೆ, ಅದನ್ನು ತಪ್ಪು ಅಂತ ಹೇಳಿ ಪರಿಗಣನೆ ಮಾಡಿಕೊಂಡು ಮೊಕದ್ದಮೆ ದಾಖಲಿಸಿಕೊಂಡು ಸರಿಯಾದ ಕಾನೂನು ಕ್ರಮವನ್ನು ಕೈ ತಗೊಳ್ಳುವಂತಹ ಅಧಿಕಾರಿಗಳು ಬೇಕು ನಮ್ಗೆ. ಹೇಳ್ತಾ ಇರೋದು ನಾವು. ಎಸ್ ಸತ್ಯಜಿತ್ ಅವರು, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.